ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮೇಲೆ ಸಿಬಿಐ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದು, ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಿನ ಭಯ ಆರಂಭವಾಗಿದೆ ಎಂದಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ, ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಬೆಳವಣಿಗೆ ಆಗ್ತಾ ಇದೆ, ಇದನ್ನು ತಡೆಯುವುದೇ ಸಿಬಿಐ ದಾಳಿಯ ಹಿಂದಿರುವ ತಂತ್ರ ಎಂದು ಹೇಳಿದ್ದಾರೆ. ಶಾಸಕ ಮಿತ್ರರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ ಕಚೇರಿ ಹಾಗೂ ಬಹುಶಃ ಇವತ್ತು ಅವರ ಸೋದರ ಎಂಪಿ ಕಾಂಗ್ರೆಸ್ನ ಸಂಸದರಾದ ಡಿಕೆ ಸುರೇಶ್ ಮತ್ತು ಇನ್ನಿತರ ಮೇಲೆ ನಡೆದಂಥ ದಾಳಿಯು ರಾಜಕೀಯ ಪ್ರೇರಿತ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಬಹುಶಃ ಸೋಲಿನ ಭಯ ಬಿಜೆಪಿಯವರಿಗೆ ಈಗಲೇ ತಟ್ಟಿದೆ. ಡಿಕೆ ಶಿವಕುಮಾರ್ ಅವರ ಮಾತು ದುಡಿಯಿರೋದು ರಾಜ್ಯದಲ್ಲಿ, ಈ ದೇಶದಲ್ಲಿ ಎಷ್ಟು ಕಡೆ ಈ ಥರ ರೈಡ್ ಮಾಡಿದ್ದೀರಿ ನೀವು? ಅಂದರೆ ಎಲ್ಲಿಯೋ ಒಂದು ಕಡೆ ಮುಂದೆ ತಾವು ಸೋಲ್ತೇವೆ, ನಾಯಕತ್ವ ಬೆಳೀತಾ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ಸಾಮಾನ್ಯ ಜನರ ಬಳಿಗೆ ನಾವು ಹೋಗ್ತಾ ಇದ್ದೀವಿ, ಅಲ್ಲಲ್ಲಿ ಜನ ಸೇರ್ತಾರೆ, ಕಾಂಗ್ರೆಸ್ ಪಕ್ಷದ ಅಲೆ ಬರ್ತಾ ಇದೆ, ಇದನ್ನು ಎಲ್ಲಿಯೋ ಒಂದು ಕಡೆ ತಡೆಯಬೇಕು, ಮಾನಸಿಕವಾಗಿ ಹಿಂಸಿಸಬೇಕು ಅಂತ ಹೇಳುವುದೇ ಈ ಒಂದು CBI ದಾಳಿಯ ಹಿಂದೆ ಇರುವಂಥ ತಂತ್ರ.